ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಇರಬೇಕಾದ ಕೊಠಡಿಗಳು ಇದೀಗ ಭೂತ ಬಂಗಲೆಯಂತಿದೆ. ರಾತ್ರಿ ಸಮಯವಾದರೆ ಸಾಕು, ಈ ಆಸ್ಪತ್ರೆಯ ವಟಾರದ ಕಡೆ ಸಾರ್ವಜನಿಕರು ಬರುವುದೇ ಇಲ್ಲ. ಯಾಕಂದ್ರೆ ರಾತ್ರಿಯಾದರೆ ಸಾಕು, ಇಲ್ಲಿ ಪುಂಡ ಪೋಖರಿಗಳೇ ಈ ವಟಾರದ ಯಜಮಾನರು ಆಗಿರ್ತಾರೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಈ ಸರ್ಕಾರಿ ವೈದ್ಯರ ವಟಾರ. ಕೊರಟಗೆರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಇರುವ ವೈದ್ಯರ ಕೊಠಡಿಗಳ ಸ್ಥಿತಿ ಕೇಳೋರಿಲ್ಲ. ಕಳೆದ ಸುಮಾರು 30 ವರ್ಷಗಳಿಂದ ಇಲ್ಲಿ ಯಾವ ವೈದ್ಯರು ಉಳಿದುಕೊಂಡಿಲ್ಲ. ಕೆಲವು ವೈದ್ಯರು ಇಲ್ಲಿಯೇ ಬಾಡಿಗೆ ಮನೆ ಮಾಡಿಕೊಂಡು ಉಳಿದುಕೊಂಡಿದ್ರೂ ಕೂಡ ಇದೀಗ ನಮಗೆ ಕೊರಟಗೆರೆ ಆಸ್ಪತ್ರೆಯ ಸಹವಾಸವೇ ಬೇಡ ಎಂದು ಬೇರೆಡೆಗೆ ವರ್ಗಾವಣೆ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಈ ಪಾಳು ಬಿದ್ದ ಕೊಠಡಿಗಳು ಪಾಪ ಆಸ್ಪತ್ರೆಯ ಸಿಬ್ಬಂದಿಗೆ ಅಷ್ಟೇ ಸೀಮಿತವಾಗಿದ್ದವು. ಇದೀಗ ಅವರು ಕೂಡ ಈ ಕೊಠಡಿಗಳಲ್ಲಿ ವಾಸವಾಗಿಲ್ಲ. ಇದಕ್ಕೆ ಕಾರಣ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಈ ಕೊಠಡಿಗಳು ವಾಸಕ್ಕೆ ಯೋಗ್ಯವಲ್ಲ ಎಂದು ಗೊತ್ತಿದ್ರೂ ಕೂಡ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ THO ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ದುರಾವಸ್ಥೆ ಬಗ್ಗೆ ನಮ್ಮ ತುಮಕೂರು ವರದಿ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಗೃಹ ಸಚಿವರ ಆದೇಶದಂತೆ ನೂತನ ವಸತಿ ಗೃಹಗಳ ನಿರ್ಮಾಣಕ್ಕೆ ಆದೇಶ ನೀಡಲಾಗಿದೆ. ಆದೇಶ ಪ್ರತಿಯಲ್ಲಿ ಹಳೆಯ ವಸತಿ ಗೃಹಗಳನ್ನು ನೆಲಸಮ ಮಾಡುವಂತೆ ಆದೇಶ ನೀಡಲಾಗಿದೆ. ನೂತನ ವಸತಿ ಗೃಹಗಳ ನಿರ್ಮಾಣಕ್ಕೆ ಅಡಿಪಾಯ ಹಾಕುವಂತೆ ಆದೇಶಿಸಲಾಗಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಸ್ಪಷ್ಟನೆ ನೀಡಿದ್ದಾರೆ. ನಮಸ್ಕಾರ, ಡಾಕ್ಟರ್ ಲಕ್ಷ್ಮೀಕಾಂತ್ ಅಂತ ಸಾರ್ವಜನಿಕ ಆಸ್ಪತ್ರೆ ಒಳಾಂಗಣದಲ್ಲಿ ಆಡಳಿತ ವೈದ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ಯಾರು ವಾಸ ಇರ್ತಾ ಇಲ್ಲ, ಅದು ಸಮರ್ಪಕ ಬಳಕೆ ಆಗ್ತಿಲ್ಲ ಮತ್ತು ಅನೈತಿಕ ಚಟುವಟಿಕೆ ತಾಣ ಆಗಿದೆ ಎಂದು ವರದಿಯಾಗಿತ್ತು. ಈ ಬಗ್ಗೆ ನಾವು ನಮ್ಮ ತಾಲೂಕಿನ ಶಾಸಕರು ಹಾಗೂ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಜಿ ಅವರನ್ನು ಭೇಟಿಯಾಗಿದ್ವಿ. ಭೇಟಿಯಾಗಿ ಮನವಿ ಕೊಟ್ಟಾಗ ಅವರು ಉತ್ತಮವಾಗಿ ಸ್ಪಂದಿಸಿರ್ತಾರೆ. ತಕ್ಷಣವೇ PWD ಇಂಜಿನಿಯರಿಂಗ್ ಕರೆದು ಅದನ್ನು ಸರ್ವೆ ಮಾಡಿ ನೆಲಸಮ ಮಾಡಿ ಹೊಸದಾಗಿ ವೈದ್ಯರ ವಸತಿ ಗೃಹ ಮತ್ತು ಸಿಬ್ಬಂದಿ ವಸತಿ ಕಟ್ಟಿಸಲಿಕ್ಕೆ ಆದೇಶ ನೀಡಿರ್ತಾರೆ. ಈ ಒಂದು ಹಳೆಯ ಜಾಗನ ಕಡಿಮೆ ಹೊಸದಾಗಿ ಕಟ್ಟಿದರೆ ವೈದ್ಯರು ಕೂಡ ಇಲ್ಲೇ ಉಳ್ಕೊಂಡು ಜನರಿಗೆ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ರು ಮನವರಿಕೆ ಮಾಡಿಕೊಂಡು ಸ್ಪಂದಿಸುತ್ತಾರೆ.
ಅದರ ಬಗ್ಗೆ ಆದೇಶ ನೀಡಿರ್ತಾರೆ DH ಅವರು. ಸದ್ಯದಲ್ಲೇ ಈ ಒಂದು ಹಾಳುಬಿದ್ದಿರೋ ವಸತಿ ಗೃಹಗಳನ್ನು ಮೋಸ್ಟ್ಲಿ ನೆಲಸ ಮಾಡಿ ಸುಸಜ್ಜಿತವಾದ ವ್ಯವಸ್ಥಿತವಾದಂಥ ವಸತಿ ಗೃಹಗಳನ್ನ ನಿರ್ಮಾಣಕ್ಕೆ ಚಾಲನೆ ನೀಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಈ ಒಂದು ಪತ್ರಿಕಾ ವರದಿ ಮತ್ತು TV ವರದಿ ಬಂದು ನೋಡಿ ಇದ್ರ ಬಗ್ಗೆ ಸಂದೇಶಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸದರಿ ವಿಷಯದ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವಂತೆ ಸಾರ್ವಜನಿಕ ಆಸ್ಪತ್ರೆ ಕೊರಟಗೆರೆ ವ್ಯಾಪ್ತಿಯಲ್ಲಿ ಬರುವ ವಸತಿ ಗೃಹಗಳ ಬಗ್ಗೆ ವಿವರಗಳು ಪ್ರಕಟಗೊಂಡಿದ್ದು ಅದು ಆಡಳಿತ ವಿಧಾಧಿಕಾರಿಗಳಾದ ಇವರ ಇದಕ್ಕೆ ಬರುತ್ತದೆ. ಅದು ಹಾಗಾಗಿಯೂ ಈ ಹಿಂದೆ 20/12/22 ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಗಮನಕ್ಕೆ ತಂದು ಸದರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮತ್ತು ಅದನ್ನ ಕಟ್ಟಡ ತೆರವುಗೊಳಿಸಲು ಮನವಿ ಕಾರ್ಯಪಾಲಕ ಇಂಜಿನಿಯರ್ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಏನೇ ಇದ್ರೂ ಮುಂದಿನ ಕ್ರಮ ತಗೊಂಡು ಮೇಲಾಧಿಕಾರಿಗಳ ಸಮ್ಮತಿಯೊಂದಿಗೆ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೆ. ಅದಾದಷ್ಟು ಬೇಗ ಏನಾದರೂ ವಸತಿ ಗೃಹಗಳು ನಿರ್ಮಾಣ ಆಗಂತ ಆದ್ಯತೆ ಇದೆಯಾ ಸರ್? ಇದೆ ಸರ್. ಸ್ಥಳೀಯ ನಮ್ಮ ಮಾನ್ಯ ಶಾಸಕರ ಗಮನಕ್ಕೆ ತಂದು ಅದ ಮುಂದಿನ ಏನ ಕ್ರಮ ತಗೋಬೇಕು ಅಂತ ತಗೊಂತೀವಿ ಸರ್. ಅಲ್ಲಿ ಆಗುತ್ತೆ ಸರ್. ಅಲ್ಲಿ ಡಾಕ್ಟರ್ಸ್ ಮತ್ತೆ ಏನು ಇರ್ತಕ್ಕಂಥ ಸ್ಟಾಫ್ ನರ್ಸ್ಗಳಿಗೆ ಅಥವಾ ಆಗಿರ್ಬೋದು ಎಲ್ಲರಿಗೂ ಕೂಡ ಅಲ್ಲಿ ವಸತಿ ವ್ಯವಸ್ಥೆ ಆಗುತ್ತೆ. 8 ವಸತಿ ಗೃಹಗಳಿದೆ, 2 ಅತಿಥಿ ಗೃಹಗಳಿದೆ. ಅವನ್ನೆಲ್ಲಾನು ಪುನರ್ ನಿರ್ಮಾಣ ಮಾಡಲು ಕ್ರಮ ತಗೊಂತೀವಿ ಸರ್. ಓಕೆ ಸರ್. ಇದು ಆಲ್ರೆಡಿ ಶಾಸಕರ ಗಮನಕ್ಕೆ ಹೋಗಿದೆ ಸರ್? ಏನಾದರೂ ಹೋಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವರದಿ ಮಂಜುಸ್ವಾಮಿ MN, ಕೊರಟಗೆರೆ.